ನಮಸ್ಕಾರ, ಮತ್ತೊಮ್ಮೆ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಓಕೆ ಮ್ಯಾಮ್, ಈಗ ಫಸ್ಟ್ ಡಿಶ್ ನೀವು ಸ್ಪೈಸಿಯಾಗಿ ಹೇಳಿಕೊಟ್ರಿ. ಸ್ಪೈಸಿ ಆದಮೇಲೆ ಸ್ವೀಟ್ ಅಂತೂ ಬೇಕೇ ಬೇಕು. ನೆಕ್ಸ್ಟ್ ಯಾವ್ದು ಹೇಳಿಕೊಡ್ತಿದ್ದೀರಾ? ಕ್ಯಾರೆಟ್ ಬರ್ಫಿ ಮಾಡೋಣ ಅಂತ. ಕ್ಯಾರೆಟ್ ಬರ್ಫಿ, ಬೆಲ್ಲ ಹಾಕಿ. ಓಕೆ, ಸಕ್ಕರೆ ಎಲ್ಲ ಬೆಲ್ಲ ಹಾಕಿ ಆರೋಗ್ಯಕರವಾದ ಬರ್ಫಿ ಒಂದು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಮೊದಲಿಗೆ ಏನು ಕೊಡಬೇಕು? ಮೊದಲಿಗೆ ಒಂದು ಮಿಕ್ಸಿ ಗ್ರೈಂಡ್ ಮಾಡಲಿಕ್ಕಿದೆ. ಮೊದಲಿಗೆ ಕ್ಯಾರೆಟನ್ನು ಡೈರೆಕ್ಟ್ ಕ್ಯಾರೆಟ್ ಅನ್ನು ತಗೊಳ್ಬೇಕು, ಬೇಯಿಸೋದು ಬೇಡ, ಅದು ಆಮೇಲೆ ಕುಕ್ ಮಾಡಲಿಕ್ಕಿದೆ. ಓಕೆ, ರೈಟ್. ಕಾಯಿ ತುರಿ. ಓಕೆ, ಇದನ್ನ ಮಿಕ್ಸಿ ಮಾಡು. ಕಾಯಿ ತುರಿ ಮತ್ತು ಕ್ಯಾರೆಟ್ ಇದರನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಬೋದಾ ಇದಕ್ಕೆ? ಬೇಡ, ನೀರು ಬೇಡ. ಓಕೆ, ಡೈರೆಕ್ಟ್. ಸಾಕು ಇಷ್ಟು? ಸಾಕು. ನಂತರ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಬೇಕು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೇಕು. ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತಿದ್ದೇವೆ ಕೇಸಿ ಶುದ್ಧ ಹಸುವಿನ ತುಪ್ಪ. ಒಂದು 2 ಸ್ಪೂನ್ ಹಾಕಿ. ಸಾಕು. ಸಾಕಾ? ಈಗ ರುಬ್ಬಿದ ಕ್ಯಾರೆಟ್ ಮತ್ತು ಕಾಯಿ ತುರಿ. ಓಕೆ, ಅಂದರೆ ಇದನ್ನು ತುಪ್ಪದಲ್ಲಿ ಹುರಿಬೇಕು. ಸ್ವಲ್ಪ ಹಸಿ ಸ್ಮೆಲ್ ಇರ್ತದಲ್ಲ ಅದು. ಹಾಂ, ಹೆಚ್ಚಾಗಿ ಅಂದರೆ ಕ್ಯಾರೆಟ್ ಹಲ್ವಕ್ಕೆ ನಾವು ಹಾಲಲ್ಲಿ ಅದನ್ನು ಹಾಲು ಯೂಸ್ ಮಾಡಲಿಕ್ಕೆ ಇದೆ. ಸ್ವಲ್ಪ ಬೇಯಲಿಕ್ಕಿದೆ, ಅದು ಚೂರು ಹಾಕಿ. ಇವಾಗ ಸ್ವಲ್ಪ ಹಾಲು ಹಾಕೋಣ. ಓಕೆ, ಸ್ವಲ್ಪ ಮತ್ತೆ ಚೂರು. ಓಕೆ, ನಡುವೆ ಸ್ವಲ್ಪ ಹಾಲು. ನಿಮ್ಗೆ ಯಾವುದು ಇಷ್ಟ ಮ್ಯಾಮ್? ಅಂದರೆ ಸ್ಪೈಸಿ ಇಷ್ಟನಾ, ಸ್ವೀಟ್ ಇಷ್ಟನಾ? ಸ್ವೀಟ್ ಇಷ್ಟ. ಮನೇಲಿ ಹೆಚ್ಚಾಗಿ ಯಾವುದು ಮಾಡ್ತಾ ಇರ್ತೀರಿ? ಸ್ವೀಟ್ ಐಟಮ್ಸಾ ಇಲ್ಲ ಸ್ಪೈಸಿ ಐಟಮ್ಸ್ ಮಾಡ್ತೀವಿ? ಎರಡು ಮಾಡ್ತೇವೆ. ಸ್ವೀಟ್ ಕೂಡ ಮಾಡ್ತಾ ಇರ್ತೇನೆ. ನನ್ನ ಮಗನಿಗೆ ಪಾಯಸ ಅಂದರೆ ತುಂಬ ಇಷ್ಟ. ಇದೆಲ್ಲ ಫೆಸ್ಟಿವಲ್ಸ್ ಎಲ್ಲ ಬರುವಾಗ ಒಂದೇ ಅಂದರೆ ಪಾಯಸನೇ ಮಾಡ್ತೇವೆ ಜಾಸ್ತಿಯಾಗಿ. ಈ ಥರ ಎಲ್ಲ ಡಿಶ್ ಮಾಡಿದರೆ ಮನೆಯವರಿಗೆಲ್ಲ ಇಷ್ಟ ಆಗ್ತದೆ. ಈಗ ಸ್ವಲ್ಪ ಹಾಲು ಮಿಕ್ಕಿದೆಯಲ್ಲ, ಅದನ್ನು ಸ್ವಲ್ಪ ಮತ್ತೆ ಹಾಕೊಳ್ತ ಸ್ವಲ್ಪ ಕುಕ್ ಆಗಬೇಕು. ಹಾಲಲ್ಲಿ ಕುಕ್ ಮಾಡ್ತಾ ಇದ್ದೀವಿ. ಹೌದೌದು. ಕಲರ್ ಕೂಡ ಚೇಂಜ್ ಆಗ್ತದೆ. ಹೌದೌದು. ಹೆಚ್ಚಾಗಿ ನಾವು ಸ್ವೀಟ್ ಅಂದಮೇಲೆ ಸಕ್ಕರೆ ಯೂಸ್ ಮಾಡ್ತೇವೆ ಜಾಸ್ತಿ. ಆರೋಗ್ಯಕ್ಕೆ ಇದು ಬೆಲ್ಲ ಯೂಸ್ ಮಾಡಿದ್ರೆ ಬೆಸ್ಟ್ ಅಂತ. ಹೌದು, ಮನೆಯಲ್ಲಿ ಮಾಡ್ಕೊಳ್ಳುವ ಎಲ್ಲ ಸ್ವಲ್ಪ ಖಾದ್ಯಗಳನ್ನು ಜಾಸ್ತಿ ಬೆಲ್ಲದಲ್ಲಿ ಮಾಡಿದ್ರೆ ಒಳ್ಳೇದು. ಅದು ಕ್ಯಾರೆಟ್ ಹೆಚ್ಚಾಗಿ ಸಕ್ಕರೆಯಲ್ಲಿ ಯೂಸ್ ಮಾಡೋದಲ್ವಾ? ಸಣ್ಣವರು ಚೂರು 2 ನಿಮಿಷ ಮುಚ್ಚಿಡೋಣ. ಹಾಂ, ಇವಾಗ ಬೆಲ್ಲ ಸೇರಿಸ್ತೀನಿ. ಓಕೆ, ಬೆಲ್ಲ ಹಾಕಿದ ಮೇಲೆ ಕಲರ್ಫುಲ್ ಚೇಂಜ್ ಆಯಿತು. ಕ್ಯಾರೆಟ್ ಅಂತಾನೆ ಗೊತ್ತಾಗ್ತಾ ಇದೆ. ಸ್ವಲ್ಪ ತಳ ಬಿಡಬೇಕು. ಓಕೆ, ಅದಂದರೆ ಕನ್ಸಿಸ್ಟೆನ್ಸಿ ಯಾವ ಥರ ಬರಬೇಕು? ಸ್ವಲ್ಪ ದಪ್ಪ. ಹೌದೌದು, ತಿಕ್ಕಾಗಿ ಬರಬೇಕು. ಸ್ವೀಟ್ ಎಲ್ಲ ಮಾಡ್ಕೊಳ್ಳುವಾಗ ನಾವು ಬಿಟ್ಟು ಹೋಗುವಾಗ ಇಲ್ಲ, ಹೌದು, ಜೊತೆಗೆ ಇರಬೇಕು, ತಳ ಹಿಡಿತದೆ ಅಲ್ಲ. ಹೌದು. ಆ್ಯಕ್ಚುಲಿ ಇದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡಬೇಕು. ಅಪ್ಪ, ಇದು ದಿಢೀರ್ ಅಂತ ಮಾಡೋದಲ್ಲ. ಹೌದು, ಬಿಸಿ ಬಿಸಿಯಾಗಿ ಕೂಡ ತಿನ್ಬೋದು, ಫ್ರಿಜ್ಜಲ್ಲಿ ಇಟ್ಟು ಕೂಡ ತಿನ್ಬೋದು. ಎರಡು ಕೂಡ ಫ್ರಿಜ್ಜಲ್ಲಿ ಇಟ್ಟು ಮತ್ತು ಚೆನ್ನಾಗಿರುತ್ತೆ. ಹೌದಾ? ಒಳ್ಳೆ ಟೇಸ್ಟ್ ಬರುತ್ತೆ. ಅಂದರೆ ಇನ್ನು ಕೆಲವರು ಅಂದರೆ ಕ್ಯಾರೆಟ್ ಹಲ್ವೆ ಎಲ್ಲ ಐಸ್ ಕ್ರೀಮ್ ಜೊತೆ ಕೂಡ ತಿಂತಾರೆ. ಅದು ಸೂಪರ್ ಆಗ್ತದೆ. ಇದು ಗೋಡಂಬಿ ಮತ್ತು ಬಾದಾಮಿ ಸ್ವಲ್ಪ ತುರ್ದಿಟ್ಟು ಅದು ಫ್ಲೇವರಿಗೆ ಒಳ್ಳೆಯದಾಗ್ತದೆ.
ಒಂದು ಸ್ಪೂನ್ ತುಪ್ಪ ಹಾಕಬೇಕು, ಅದು ಪಕ್ಕ ತಲೆ ಇದಾಗ್ತದೆ ಪಕ್ಕ. ಓಕೆ ಸಾಕಾ? ಇದುಂಟಲ್ಲ ತಳ ಬಿಡ್ತಾ ಬರಬೇಕು ಅಂದರೆ ಸ್ವಲ್ಪ ದಪ್ಪ ಹಾಂ ತುಪ್ಪ ಎಲ್ಲ ಬಿಟ್ಟು ಬರಬೇಕು. ಕಲರ್ ನೋಡಿದ್ರೆ ಕ್ಯಾರೆಟ್ ಇಂದ ಅಂತ ಹೇಳಿದಾಗಲ್ಲ, ಟೇಸ್ಟ್ ಮಾಡಿ. ಹೌದೌದು, ಆಲ್ಮೋಸ್ಟ್ ಬಂತು. ಲಾಸ್ಟಲ್ಲಿ ಏಲಕ್ಕಿ. ಏಲಕ್ಕಿ ಏಲಕ್ಕಿ ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತಲ್ಲ. ಹೌದು, ಅಡುಗೆ ಮನೆ ಫುಲ್ ನಿಂದೆ ಸ್ಮೆಲ್ ಇದೆ, ಸ್ಮೆಲ್ ಬರ್ತಂತಲ್ಲ. ಓಕೆ, ಗ್ಯಾಸ್ ಆಫ್ ಆಫ್ ಮಾಡುವ. ಗೋಡಂಬಿ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ತುಂಡು ಹಾಕಲಿಕ್ಕೆ ಮತ್ತು ಹಾಕ್ಲಿಕ್ಕೆ ಉಂಟು. ಗೋಡಂಬಿ, ಬಾದಾಮಿ ಮತ್ತೆ ಬೇರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು. ಚೆನ್ನಾಗಾಗ್ತದೆ. ಚೆನ್ನಾಗಾಗುತ್ತೆ. ಓಕೆ, ಆಯಿತು. ಇದು ಓಕೆ, ರೆಡಿ ಆಗಿದೆ. ಸರ್ವ್ ಸರ್ವ್. ಇದು ಸ್ವಲ್ಪ ತಣ್ಣಗಾಗಬೇಕು, ಕಟ್ ಮಾಡಬೇಕು ಅಂದರೆ. ಓಕೆ, ಕ್ಯಾರೆಟ್ ಬರ್ಫಿ ರೆಡಿ. ಓಕೆ, ಬೆಲ್ಲದಿಂದ ಮಾಡಿದ್ದು. ಓಕೆ, ಹೆಲ್ದಿಯಾದ ಬೆಲ್ಲದಿಂದ ಮಾಡಿದ ಕ್ಯಾರೆಟ್ ಬರ್ಫಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಹೆಲ್ದಿಯಾದ ಈಗ ಬಿಸಿ ಬಿಸಿ ಇದೆ ಕ್ಯಾರೆಟ್ ಬರ್ಫಿ. ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಂಡು ಬನ್ನಿ. ಕ್ಯಾರೆಟ್ ಬರ್ಫಿ ತಯಾರಿಸುವ ವಿಧಾನ: ಮೊದಲಿಗೆ ಕ್ಯಾರೆಟ್ ಅನ್ನು ಸ್ವಲ್ಪ ತೆಂಗಿನ ತುರಿ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ರುಬ್ಬಿದ ಮಿಶ್ರಣ ಸೇರಿಸಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ಆ ನಂತರ ಸ್ವಲ್ಪ ಹಾಲು, ಬೆಲ್ಲ ಸೇರಿಸಿ ಚೆನ್ನಾಗಿ ಮಗುಚುತ್ತಾ ಬೇಯಿಸಿ. ಬಳಿಕ ತುರಿದ ಗೋಡಂಬಿ, ಬಾದಾಮಿ, ಸ್ವಲ್ಪ ತುಪ್ಪ, ಬಾದಾಮಿ ಹಾಗೂ ಗೋಡಂಬಿ ಚೂರುಗಳನ್ನ ಹಾಕಿ 1-2 ನಿಮಿಷ ಬೇಯಿಸಿ. ಆ ಬಳಿಕ ತುಪ್ಪ ಸವರಿದ ತಟ್ಟೆಗೆ ಹಾಕಿ ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಂಡರೆ ರುಚಿಯಾದ ಕ್ಯಾರೆಟ್ ಬರ್ಫಿ ಸವಿಯಲು ಬಲು ಚೆನ್ನ. ಓಕೆ, 2 ಡಿಶ್ ಕೂಡ ರೆಡಿ ಆಗಿದೆ. ಒಂದು ಸೋಯಾ ಗ್ರೀನ್ 65, ಇನ್ನೊಂದು ಕ್ಯಾರೆಟ್ ಬರ್ಫಿ. ಮೊದಲಿಗೆ ಇದನ್ನ ಟೇಸ್ಟ್ ಮಾಡ್ಕೊಳ್ಳೋಣ. ನೀವು ಕೂಡ ತಗೊಳ್ಳಿ. ಓಕೆ, ಎಲ್ಲ ಕರೆಕ್ಟ್ ಆಗಿದೆ. ಉಪ್ಪು ಖಾರ ಕರೆಕ್ಟ್ ಆಗಿದೆ. ಅಂದರೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಿಗಂತೂ ತುಂಬಾ ಚೆನ್ನಾಗಿರುತ್ತೆ, ಸೂಪರ್ ಆಗಿದೆ. ಊಟದ ಜೊತೆ ಕೂಡ ನಮಗೆ ಸೇರಿಸ್ಕೊಳ್ಬೋದು, ಸಾಸ್ ಜೊತೆ ಇದ್ರೆ ಮತ್ತೆ ಚೆನ್ನಾಗಿರುತ್ತೆ. ಹೌದು. ನೆಕ್ಸ್ಟ್ ಇದಂತೂ ಕ್ಯಾರೆಟ್ ಬರ್ಫಿ. ಈಗ ಇನ್ನೂ ಅಷ್ಟು ತಣ್ಣಗಾಗಬೇಕು ತಿನ್ಬೇಕಾದ್ರೆ. ಫ್ರಿಜ್ಜಲ್ಲಿ ಇಟ್ಟರೆ ಕೂಡ ಚಿಲ್ ಮಾಡ್ಕೊಂಡು ತಿನ್ಬೋದು. ಒಳ್ಳೆ ಆಗ್ತದೆ, ಬರ್ಫಿ ಶೇಪೇ ಬರುತ್ತೆ. ಹೌದು, ಟೇಸ್ಟ್ ಮಾಡಿ. ಓಕೆ, ಚೆನ್ನಾಗಾಗಿದೆ, ಟೇಸ್ಟ್ ಇದೆ. ಅಂದರೆ ತುಪ್ಪ, ಕಾಯಿ ತುರಿ ಎಲ್ಲ ಹಾಕಿ ಒಳ್ಳೆ ಫ್ಲೇವರ್ ಕೊಡ್ತಾರೆ. 2 ಡಿಶ್ ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಟೇಸ್ಟಿಯಾಗಿತ್ತು. ಮತ್ತು ಇದಂತೂ ಹೆಲ್ದಿ ಫುಡ್ ನಮಗೆ ಹೇಳಿಕೊಟ್ರಿ. ಸೊ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಪರವಾಗಿ ಇದೊಂದು ಸಣ್ಣ ಕಾಣಿಕೆ. ನಾನಾ ಮಸಾಲ ಕಡೆಯಿಂದ ಇದೊಂದು ಕಾಣಿಕೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸಿಹಿ ಮತ್ತು ಖಾರ 2 ಡಿಶ್ಗಳನ್ನು ನಮ್ಮ ವಿದ್ಯಾ ಮೇಡಮ್ ಅವರು ಹೇಳಿಕೊಟ್ರು. ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಹೊಸ ಹೊಸ ರುಚಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.